ಬಿಸಿ ರೋಡ್ ಪುಂಜಾಲಕಟ್ಟೆ ರಸ್ತೆ ಅಗಲೀಕರಣ ಕಾಮಗಾರಿ ಭರದಿಂದ ನಡೆಯುತ್ತಿದೆ. ಮಳೆಗಾಲದ ಈ ಸಮಯದಲ್ಲಿ ರಸ್ತೆ ಅಭಿವೃದ್ಧಿಯಿಂದಾಗಿ ಹಲವಾರು ಸಮಸ್ಯೆಗಳು ತಲೆದೋರಿವೆ. ನಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೆಗೇಟು ಬಳಿ ಮನೆಯಂಗಳವೇ ನೀರು ಹರಿದು ಹೋಗುವ ಚರಂಡಿಯಾಗಿ ಪರಿವರ್ತನೆಯಾದರೆ ರಸ್ತೆ ಪಕ್ಕದ ಅಡಿಕೆ ತೋಟದಲ್ಲಿ ನೀರು ತುಂಬಿಕೊಂಡು ಕೃಷಿ ನಾಶವಾಗುವ ಭೀತಿ ಎದುರಾಗಿದೆ. ರಸ್ತೆ ವಿಸ್ತರಣೆ ಕಾಮಗಾರಿ ಮನೆ ಅಂಚಿನವರೆಗೂ ಸಾಗಿದ್ದು ತಡೆಗೋಡೆ ನಿರ್ಮಿಸಿಕೊಡುವ ಭರವಸೆ ಹುಸಿಯಾಗಿದೆ. ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಮನೆಗಳ ಸಮಸ್ಯೆಗಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಒಂದೆಡೆ ರಸ್ತೆಗಾಗಿ ತಮ್ಮ ಜಮೀನನ್ನ ಕಳೆದುಕೊಂಡ್ರೆ ಇನ್ನೊಂದೆಡೆ ಪರಿಹಾರದ ಮೊತ್ತವೂ ಸಿಗದೆ ಸಂತ್ರಸ್ತರು ಹೈರಾಣಾಗಿದ್ದಾರೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯಿಂದಾಗಿ ನಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಪಕ್ಕದ ಅನೇಕ ಮನೆಗಳಿಗೆ ತೊಂದರೆ ಉಂಟಾಗಿದೆ. ಇಲ್ಲಿನ ಹಳೆಗೇಟು ಎಂಬಲ್ಲಿ ವಿಶ್ವನಾಥ್ ಎಂಬುವರ ಮನೆ ಅಂಗಳಕ್ಕೆ ಮಳೆ ನೀರೆಲ್ಲ ಹರಿದು ಬರುತ್ತಿದೆ. ಈ ನೀರು ಪಕ್ಕದ ಯೋಗೀಶ್ ಗೌಡ ಎಂಬುವರ ತೋಟದಲ್ಲಿ ತುಂಬಿಕೊಂಡು ಅಡಿಕೆ ಕೃಷಿ ನಾಶವಾಗುವ ಆತಂಕ ಉಂಟಾಗಿದೆ. ಜಯರಾಮ್ ಹಾಗೂ ಗಣೇಶ್ ಎಂಬುವರ ಮನೆ ಹಾಗೂ ದನದ ಹಟ್ಟಿಗೆ ತಾಗಿಕೊಂಡೇ ರಸ್ತೆ ನಿರ್ಮಿಸಲಾಗುತ್ತಿದೆ. ರಸ್ತೆಯಂಚಿನಲ್ಲೇ ಈ ಮನೆಗಳಿದ್ರೂ ಇವುಗಳನ್ನ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಿಲ್ಲ. ಇದರಿಂದಾಗಿ ಮನೆಗಳು ತೆರವಾಗದೆ ಉಳಿದಿದ್ದು ರಾಷ್ಟ್ರೀಯ ಹೆದ್ದಾರಿಯಿಂದ ಇಂತಿಷ್ಟು ಮೀಟರ್ ದೂರದಲ್ಲಿ ವಾಸ್ತವ್ಯದ ಮನೆಗಳಿರಬೇಕು ಎನ್ನುವ ನಿಯಮವೂ ಇಲ್ಲಿ ಪಾಲನೆಯಾಗಿಲ್ಲ. ಮನೆಗೆ ತಾಗಿಕೊಂಡೇ ರಸ್ತೆ ನಿರ್ಮಾಣಗೊಂಡಿರುವುದರಿಂದ ಚರಂಡಿಯೂ ಇಲ್ಲದೆ ಮಳೆ ನೀರೆಲ್ಲ ಮನೆ ಅಂಚಿಗೆ ಇಂಗುತ್ತಿದೆ. ನೀರು ಹರಿದು ಹೋಗಲು ತೋಡೊಂದಕ್ಕೆ ಮೇಲ್ಭಾಗದಲ್ಲಿ ಮೋರಿ ಅಳವಡಿಸಲಾಗಿದ್ದು ನೀರೆಲ್ಲ ಖಾಸಗಿ ಜಮೀನಿಗೆ ತುಂಬಿಕೊಳ್ಳುತ್ತಿದೆ. ಬಿಸಿ ರೋಡ್ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿಯಿಂದಾಗಿ ನಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 32 ಮಂದಿ ಜಮೀನು ಸಂತ್ರಸ್ತರು ಇದ್ದು ಈ ಪೈಕಿ ಇಬ್ಬರನ್ನ ಹೊರತುಪಡಿಸಿ ಉಳಿದ ಯಾರಿಗೂ ಪರಿಹಾರದ ಮೊತ್ತ ಸಿಕ್ಕಿಲ್ಲ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ರಸ್ತೆ ಅಭಿವೃದ್ಧಿಗಾಗಿ ತಮ್ಮ ಜಮೀನನ್ನ ನೀಡಿದ ತಪ್ಪಿಗಾಗಿ ಈಗ ಜಮೀನು ಇಲ್ಲ, ಪರಿಹಾರವೂ ಇಲ್ಲ ಎನ್ನುವ ಆತಂಕ ನಾವೂರು ಗ್ರಾಮದ ಸಂತ್ರಸ್ತರನ್ನ ಕಾಡಲಾರಂಭಿಸಿದೆ. ಮುಂದಿನ 2 ವಾರದೊಳಗಾಗಿ ಸಂಬಂಧಪಟ್ಟ ಇಲಾಖೆ ಜಮೀನು ಕಳೆದುಕೊಂಡ ಎಲ್ಲ ಭೂಮಾಲೀಕರಿಗೂ ಭೂ ಪರಿಹಾರ ನೀಡಬೇಕು. ತಪ್ಪಿದಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣಗೊಂಡಿರುವ ತಮ್ಮ ಜಮೀನಿಗೆ ಬೇಲಿ ಹಾಕುವುದಾಗಿ ಸ್ಥಳೀಯ ಸಂತ್ರಸ್ತ ಭೂಮಾಲೀಕರು ಎಚ್ಚರಿಸಿದ್ದಾರೆ. ಪರಿಹಾರದ ಮೊತ್ತ ಪಾವತಿಸಿದ ಬಳಿಕವೇ ಬೇಲಿ ತೆರವುಗೊಳಿಸುವುದಾಗಿ ತಿಳಿಸಿದ್ದಾರೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.